ಮಣಿಪಾಲ ವಿಶ್ವವಿದ್ಯಾನಿಲಯದ ಸಂಯೋಜನೆಯಲ್ಲಿ ಮಣಿಪಾಲದ ಟಿಎಂಎಪೈ ಸಭಾಂಗಣದಲ್ಲಿ ಇಂದು ಕಲೆ ಸಾಹಿತ್ಯ ವೇದಿಕೆ ಮಿಲಾಪ್ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಸಮ್ಮೇಳನವನ್ನು ನಿರ್ದೇಶಕ ಬರಹಗಾರ ನಟ ಮಹೇಶ್ ದತ್ತಾನಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಲೆ ಮತ್ತು ತಂತ್ರಜ್ಞಾನದ ನಡುವಿನ ಸಂಬಂಧವು ಕೋಳಿ ಮತ್ತು ಮೊಟ್ಟೆಗಳ ರೀತಿ ಒಂದಾಗಿದೆ ಮತ್ತು ಲಭ್ಯವಿರುವ ತಂತ್ರಜ್ಞಾನಕ್ಕೆ ತಕ್ಕಂತೆ ಕಲೆ ಆಗಾಗ್ಗೆ ಮರುಶೋಧಿಸುತ್ತದೆ ಎಂದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆಯೋಜಿಸಿರುವ ಮಿಲಾಪ್ 2019ರ ಮುಖ್ಯ ಭಾಷಣಕಾರರಾದ ಮಹೇಶ್ ದತ್ತಾನಿ ಹೇಳಿದರು. ನಂತರ ಸಾಹಿತ್ಯ ಲೋಕದ ದಂತಕಥೆ ಗಿರೀಶ್ ಕಾರ್ನಾಡ್ ಅವರ ಗಮನಾರ್ಹ ಕೃತಿಗಳನ್ನು ನೆನಪು ಮಾಡಿಕೊಂಡು ಅವರನ್ನು ಗೌರವಿಸುವ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಪಿಕ್ಸೆಲ್ ಕಲೆಯಿಂದ ವಿಶಿಷ್ಟವಾದ ಪ್ರಸ್ತುತಿಯನ್ನು ರಚಿಸಲಾಯಿತು. ಗಿರೀಶ್ ಕಾರ್ನಾಡ್ ಅವರ ಭಾವಚಿತ್ರವನ್ನು ರೂಬಿಕ್ಸ್ ಕ್ಯೂಬ್ಗಳ ಮೂಲಕ ಮಹೇಶ್ ಮಲ್ಪೆ ಪ್ರದರ್ಶನ ಮಾಡಿದರು. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಳೆದ 3 ವರ್ಷಗಳಿಂದ ಮಣಿಪಾಲ ಅಂತಾರಾಷ್ಟ್ರೀಯ ಕಲೆ ಸಾಹಿತ್ಯ ವೇದಿಕೆ ಮಿಲಾಪ್ ಸಮ್ಮೇಳನವನ್ನು ನಡೆಸ್ತಾ ಬರ್ತಾ ಇದೆ.